اللهم اوصل وبلغ مثل ثواب ما قرأناه من القرآن العظيم. هذه هدية واصلة ورحمة نازلة وبركة شاملة بعد القبول منا إلى حضرة النبي المصطفى محمد صلى الله عليه وسلم. اللهم إلى أرواح آبائي وإخواني من الأنبياء والمرسلين وإلى حضرات أصحاب البدرين وسائر الصحابة والقرابة كلهم أجمعين وإلى حضرات أئمة المجتهدين والفقهاء والمحدثين والمصنفين الصالحين وإلى حضرة كل ولي ولية الله تعالى أينما كان من مشارق أرضنا مغاربها وإلى أرواح أهل الخير والطاعة كلهم أجمعين وإلى حضرة خاصة صاحب الكرامات والمقامات السيد محمد الشريف المدني قدس الله تعالى سر العزيز. اللهم زد لهم شرفا لنا شرفهم وفضلا لنا فضلهم وعزا لنا عزهم وكرامة لنا كراماتهم لديك. اللهم انفعنا بعلومهم وأسرارهم وأنوار في الدين والدنيا والآخرة
اللهم بحقهم وبجاههم وبفضلهم يسر عسيرنا وسهل أمورنا وفرج كربنا وعد ديوننا. اللهم اغفر لنا ولمن ماتوا منا يا رب العالمين. اللهم احفظنا واحفظ من جميع عبادك من الأمراض المعدية. ربنا آتنا في الدنيا حسنة وفي الآخرة حسنة وقنا عذاب النار. اللهم بارك لنا في علمنا وفي تعلمنا وفي تعليمنا وفي تثقيفنا وفي معاملاتنا في مجلسنا هذا وفي اجتماعنا هذا بركة تامة دائمة كما باركت على عبادك الصالحين. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. صلى الله تعالى وسلم على خير سيدنا محمد وآله وصحبه أجمعين. سبحان ربك رب العزة عما يصفون سلام على المرسلين والحمد لله رب العالمين. ಅದೇ ರೀತಿ ಈ ಕಾರ್ಯಕ್ರಮವು ಯಶಸ್ವಿಗೊಳ್ಳಲು ದುಆದೊಂದಿಗೆ ಉದ್ಘಾಟಿಸಿದಂತಹ ಉಸ್ಮಾನ್ ಸಾಹಬಿ ಖತೀಬರು ಅಲ್ ಕರೀಂ ಜುಮಾ ಮಸೀದಿ ಹಳೆಕೋಟೆ ಉಲ್ಲಾಲ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಹಳೆಕೋಟೆ ಮಸೀದಿ ಉಪಾಧ್ಯಕ್ಷರಾದಂತಹ ಜನಾಬ್ ಆಜಿ ಜೈನುದ್ದೀನ್ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಹಳೆಕೋಟೆ ಮಸೀದಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ರೌಫ್ ಇವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಕೋಶಾಧಿಕಾರಿ ಮೊಹಮ್ಮದ್ ಇವರನ್ನು ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವಂತಹ ಹಳೆಕೋಟೆ ಸೈಯದ್ ಮದನಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಇದರ ಮುಖ್ಯೋಪಾಧ್ಯಾಯರಾದಂತಹ KMK ಮಂಜನಾಡಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅದೇ ರೀತಿ ಹಳೆಕೋಟೆ ಅಲ್ ಕರೀಂ ಜುಮಾ ಮಸೀದಿ ಇದರ ಸಮಿತಿ ಸದಸ್ಯರಾದಂತಹ ಮೊಹಮ್ಮದ್ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ಫಾರೂಕ್ VH, MH ಇಬ್ರಾಹಿಂ, ಅಬ್ದುಲ್ ಕರೀಂ ಇವರ ಉಪಸ್ಥಿತಿಯನ್ನು ನಾವು ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಹಳೆಕೋಟೆ ಮಸೀದಿ ಇದರ ಮಾಜಿ ಸದರ್ ಉಸ್ತಾದ್ ಇವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನೆರೆದಿರುವಂತಹ ಎಲ್ಲ ಮಕ್ಕಳ ಪೋಷಕರನ್ನು ಸ್ವಾಗತ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇವೆ. ಆಫೀರದವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಉಚಿತ ಸಾಮೂಹಿಕ ಮುಂಜಿ ಕಾರ್ಯಕ್ರಮ ಮತ್ತು ಹಾಫಿಜ್ ಕುರ್ಆನ್ ಕಂಠಪಾಠ ಮಾಡಿದಂಥ ವಿದ್ಯಾರ್ಥಿ ಗೆ ಸನ್ಮಾನ ಮಾಡುವಂಥ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಸಮಾರಂಭದ ಅಧ್ಯಕ್ಷರೇ, ಎಲ್ಲ ಗಣ್ಯರೇ, ಆತ್ಮೀಯ ಸಹೋದರ ಸಹೋದರಿಯರೇ, ಹಳೆ ವಿದ್ಯಾರ್ಥಿ ಸಂಘವು ಪ್ರಾರಂಭವಾದಂದಿನಿಂದ ಹಲವಾರು ಜನಹಿತ ಕಾರ್ಯಗಳನ್ನು ಸಾಮಾಜಿಕ ಕಳಕಳಿಯೊಂದಿಗೆ ಮಾಡಿಕೊಂಡು ಬರುತ್ತಾ ಇರುವುದು ಈ ಪರಿಸರದಲ್ಲಿ ನಮಗೆಲ್ಲ ತಿಳಿದಂಥ ಒಂದು ವಿಚಾರವಾಗಿದೆ. ಹಳೆಕೋಟೆಯಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಒಂದಲ್ಲ ಒಂದು ರೀತಿಯಲ್ಲಿ ಸಾಮಾಜಿಕ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳಿಗಿಂತಲೂ ವೈಶಿಷ್ಟ್ಯ ಮತ್ತು ಭಿನ್ನವಾಗಿ ಹಳೆ ವಿದ್ಯಾರ್ಥಿ ಸಂಘವು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ಸಾಮೂಹಿಕವಾದಂಥ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬಂದಿರುವುದು ಖಂಡಿತವಾಗಿಯೂ ಶ್ಲಾಘನೀಯ. ಇವತ್ತು ಅದೆಷ್ಟೋ ಸಂಘ ಸಂಸ್ಥೆಗಳು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಿದ್ದರೂ ಕೆಲವೊಂದು ಸಂದರ್ಭದಲ್ಲಿ ಧಾರ್ಮಿಕವಾದಂಥ ಜ್ಞಾನ ಅಥವಾ ಧಾರ್ಮಿಕವಾದಂಥ ಆ ಚೌಕಟ್ಟನ್ನು ಮೀರಿಕೊಂಡು ಮಾಡುವಂಥ ಕಾರ್ಯಕ್ರಮದೊಟ್ಟಿಗೆ ಅದೆಲ್ಲವನ್ನ ಮೆಟ್ಟಿ ನಿಂತು ಹಳೆ ವಿದ್ಯಾರ್ಥಿ ಸಂಘದ ಯುವಕರು ಇರುವಷ್ಟು ಜನ ನೋಡ್ತಾ ಇದ್ದೇವೆ. ಯಾಕಂದರೆ ಹಳೆ ವಿದ್ಯಾರ್ಥಿಗಳು ಅಂತೇಳಿ ನಾವಿಲ್ಲಿ ಹೇಳಿದಾಗ ಬಹುಶಃ ಇಲ್ಲಿ ನಾವು ಮರ್ಕಲ್ ಇಸ್ಲಾಂ ಮದ್ರಸಾ ಹಳೆ ವಿದ್ಯಾರ್ಥಿಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡಾಗ ಇಲ್ಲಿ ತಂದೆಯು ಹಳೆ ವಿದ್ಯಾರ್ಥಿ, ಮಗನೂ ಹಳೆ ವಿದ್ಯಾರ್ಥಿ, ತಂದೆಯು ಹಳೆ ವಿದ್ಯಾರ್ಥಿ. ಆ 3-4 ತಲೆಮಾರುಗಳು ಬಹುಶಃ ಇಲ್ಲಿಗೆ ಬರ್ಬೋದು. ನಾವು ಜನವನ್ನು ಕರೆದಾಗ ಹಳೆ ವಿದ್ಯಾರ್ಥಿಗಳು ಯಾರು ಅಂತ ಕೇಳಿದ್ರೆ ಅದಕ್ಕೆ ಮೆಂಬರ್ ಆಗಲಿಕ್ಕಿಲ್ಲ. ಅದಕ್ಕೆ ಮೆಂಬರ್ ಫೀಸ್ ಕೊಟ್ಟು ಮೆಂಬರ್ ಆದವನು ಮಾತ್ರ ಹಳೆ ವಿದ್ಯಾರ್ಥಿ ಅಂತ ಹೇಳಲಿಕ್ಕಿಲ್ಲ. ಮತ್ತೆ ಅವರು ಅದರಲ್ಲಿ ಸಕ್ರಿಯವಾಗಿ ನಾನು ಇದ್ದೇನೆ ಎಂಬುದನ್ನು ಗುರುತಿಸಿಕೊಳ್ಳಲಿಕ್ಕೆ, ಐಡೆಂಟಿಫೈ ಮಾಡಲಿಕ್ಕೆ ಒಂದು ಮೆಂಬರ್ಶಿಪ್ ಪಡೆದುಕೊಳ್ಳೋದು ಸ್ವಾಭಾವಿಕ. ಯಾರು ಅಡ್ಮಿಷನ್ ರಿಜಿಸ್ಟ್ನಲ್ಲಿ ಹೆಸರನ್ನು ದಾಖಲಿಸಿದ್ದಾನೆ ಅವನು ಒಂದು ದಿವಸ ಬಂದರು ಆ ಶಾಲೆಗೆ ಅಥವಾ ಮದ್ರಸಕ್ಕೆ, ಅವನು ಒಂದು ದಿವಸ ಬಂದರೂ ಅವನು ಆ ಮದ್ರಸದ ಹಳೆ ವಿದ್ಯಾರ್ಥಿ ಆಗಿರ್ತಾನೆ, ಆ ಮದ್ರಸದ ಓಲ್ಡ್ ಸ್ಟೂಡೆಂಟ್ ಆಗಿರ್ತಾನೆ. ಆ ಮದ್ರಸದ ಮೇಲೆ ಅಥವಾ ಶಾಲೆಯ ಮೇಲೆ ಅವನಿಗೆ ಬಹಳಷ್ಟು ಕರ್ತವ್ಯಗಳು ಇರ್ತದೆ, ಜವಾಬ್ದಾರಿಗಳು ಇರ್ತದೆ.
ಅದನ್ನು ಉತ್ತಮಪಡಿಸಿಕೊಳ್ಳುವಂಥದ್ದು. ವರ್ಷದಿಂದ ವರ್ಷಕ್ಕೆ ಆಧುನಿಕವಾಗಿ ಶಾಲೆಗಳು ಮದ್ರಸೆಗಳು ಬೆಳೆಯುತ್ತಿರುವಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಸೌಕರ್ಯಗಳನ್ನು ಮಾಡಿಕೊಡುವಂಥ ಜವಾಬ್ದಾರಿ ಅವನಿಗೆ ಆ ಶಾಲೆಯ ಮೇಲೆ ಅಥವಾ ಮದ್ರಸದ ಮೇಲೆ ಇರ್ತದೆ. ಆದ್ದರಿಂದ ನಾವು ಇವತ್ತು ಹಳೆ ವಿದ್ಯಾರ್ಥಿಗಳ ಈ ಕಾರ್ಯಕ್ರಮ ಅಂತ ಹೇಳುವಾಗ ನಮ್ಮ ಈ ಮೈದಾನವು ಸಾಕಾಗಲಿಕ್ಕಿಲ್ಲ ಜನ ಬರಲಿಕ್ಕೆ. ಆದರೆ ಅವರ ಪ್ರತಿಯೊಂದು ಕಾರ್ಯಕ್ರಮ ನಾವು ನೋಡಿದಾಗ ಬೆರಳೆಣಿಕೆಯ ಜನರು, ಎಷ್ಟು ಮಂದಿ ಅಲ್ಲಿ ಪದಾಧಿಕಾರಿಗಳಿದ್ದಾರೆ ಅಥವಾ ಎಷ್ಟು ಮಂದಿ ಅದರಲ್ಲಿ ಸಹಕರಿಸುವಂತ ಸಕ್ರಿಯ ಕಾರ್ಯಕರ್ತರಿದ್ದಾರೆ, ಅವರು ಮಾತ್ರ ಏನಾಗಿರ್ತಾರೆ ಅಂತ ಬಂದಿರ್ತಾರೆ. ಹೀಗಲ್ಲ, ನಾವೆಲ್ಲರೂ ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು. ಆದರೆ ಒಂದು ವೈಶಿಷ್ಟ್ಯಪೂರ್ಣವಾದಂಥ ಇವತ್ತಿನ ಕಾರ್ಯಕ್ರಮ ಮುಂಚಿ ಕಾರ್ಯಕ್ರಮ ಇದು ಈಗ ಕೆಲವು ಸಮಯದಲ್ಲಿ ಸ್ವಲ್ಪ ಕಡಿಮೆಯಾಗಿದೆ. ಯಾಕೆ ಕಡಿಮೆಯಾಗಿದೆ ಅಂತ ಹೇಳಿದ್ರೆ, ಈಗ ಎಲ್ಲರೂ ಹೆರಿಗೆಯಾಗುವುದು ಆಸ್ಪತ್ರೆಯಲ್ಲಿ ಹೆರಿಗೆಯಾದಂಥ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಬರುವಾಗ ಮಾಡಿಕೊಂಡು ಬರ್ತಾರೆ. ಯಾಕಂದ್ರೆ ಅದು ಒಂದೇ ಖರ್ಚಿನಲ್ಲಿ ಮುಗಿಯುತ್ತೆ. ಇಲ್ಲದಿದ್ರೆ ಅದು ಇನ್ನೊಂದು ಖರ್ಚು ಮಾಡಬೇಕು, ಮನೆಯಲ್ಲಿ ಮತ್ತೊಮ್ಮೆ ದಾವತ್ತು ಮಾಡಬೇಕು. ಎಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಮಗುವಿಗೆ ಗೊತ್ತಾಗದೇ ಇರುವಂತಹ ಸಂದರ್ಭದಲ್ಲಿ ಹೆರಿಗೆಯಾಗಿ ಸ್ವಲ್ಪ ಸಮಯದಲ್ಲಿ ಮಾಡುವ ಕಾರಣ ಈ ಸಾಮೂಹಿಕವಾಗಿ ಮಾಡುವುದರ ಗೋಜು ಇವತ್ತು ಸ್ವಲ್ಪ ಕಡಿಮೆಯಾಗಿದೆ. ಆದರೂ ಹಳೆ ವಿದ್ಯಾರ್ಥಿ ಸಂಘ ಮರ್ಕಲ್ ಇಸ್ಲಾಂ ಮದ್ರಸದವರು ಇಲ್ಲಿರುವಂತಹ ಪರಿಸರದ ಮಕ್ಕಳನ್ನು ಹುಡುಕಿಕೊಂಡು ಅದನ್ನು ಮಾಡಿದ್ದಾರೆ. ಇವತ್ತು ಕೋವಿಡ್-19 ಇರುವ ಕಾರಣ ಈ ಸಮಯ ಒಂದು ಸುಸೂತ್ರವಾಗಿದೆ, ರಜೆ ಇರುವ ಕಾರಣ. ಇಲ್ಲದಿದ್ದರೆ ಇದನ್ನು ನಿಜವಾಗಿಯೂ ಏಪ್ರಿಲ್ನಲ್ಲಿ ಅಥವಾ ಅಕ್ಟೋಬರ್ನಲ್ಲಿ ಮಾಡುವಂತಹ ಒಂದು ವ್ಯವಸ್ಥೆ ಎಲ್ಲ ಕಡೆಗಳಲ್ಲೂ ನಡೆಯುತ್ತದೆ. ನಾನು ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರನ್ನ ಈ ಊರಿನ ಜನತೆಯ ಪರವಾಗಿ ಅಭಿನಂದಿಸ್ತೇನೆ ಮತ್ತು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಇಂಥ ಒಂದು ಧಾರ್ಮಿಕವಾದಂಥ ಪ್ರಜ್ಞೆಯನ್ನು ನಮ್ಮಲ್ಲಿ ಮೂಡಿಸುವಂತ ಒಂದು ಕೆಲಸವನ್ನು ನೀವು ಮಾಡಿದ್ದೀರಿ. ಅಷ್ಟೇ ಅಲ್ಲ, ನಮ್ಮ ವಿದ್ಯಾರ್ಥಿ ಒಬ್ಬ ಮುಸ್ತಫಾ, ಇವನು ಕುರಾನನ್ನು ಕಂಠಪಾಠ ಮಾಡಿದ್ದಾನೆ, ಹಾಫೀಸ್ ಆಗಿದ್ದಾನೆ. ಇವನಿಗೆ ಇವತ್ತು ಸನ್ಮಾನ ಮಾಡ್ತಾ ಇದ್ದಾರೆ. ಅದು ಸಹ ಬಹಳಷ್ಟು ಒಂದು ಹೆಮ್ಮೆಯ ಸೂಚನೆ. ಅದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅವನಿಗೆ ಸನ್ಮಾನ ಮಾಡೋದು ಅವನು ಮಾಡಿದಂಥ ಕೆಲಸಕ್ಕೆ. ಇದು ಏನಾಗಿರ್ಬೇಕು ಅಂತ ಹೇಳಿದ್ರೆ, ಇನ್ನೂ ಇರುವಂತ ನಮ್ಮ ತಂದೆ ತಾಯಿಗಳಿಗೆ ಪ್ರೇರಣೆ ಆಗಿರ್ಬೇಕು. ನನ್ನ ಮಗುವನ್ನು ಸಹ ನಾನು ಕುರಾನ್ ಕಂಠಪಾಠ ಮಾಡಿಸಲಿಕ್ಕೆ ಕಳಿಸಬೇಕು. ಇದರ ಹಿಂದೆ ಮಾಡಿದಾಗ, ಮೊದಲು ದರ್ಶಿಗೆ ಹೋದಾಗ, ಎಲ್ಲಿ ಉಸ್ತಾದ ಆದಾಗ, ಅದು ಅವರು ಹೋಗಿ ಅಲ್ಲಿ ಡಿಗ್ರಿ ಪಡೆದಾಗ, ನಮ್ಮ ಇಲ್ಲಿಯ ಭಾಷೆಯಲ್ಲಿ ಹೇಳೋದಾದ್ರೆ ಕೋರ್ಟ್ ತೆಗೆದಾಗ, ಡಿಗ್ರಿ ತೆಗೆದಾಗ ಅವರನ್ನು ಯಾರು ಗುರುತಿಸುವಂತ ವ್ಯವಸ್ಥೆ ಇಲ್ಲ. ಇವತ್ತು ನಾವು ಸಂತೋಷ ಪಟ್ಕೊಳ್ಬೇಕು. ಯಾಕಂದ್ರೆ ಹಳೆ ವಿದ್ಯಾರ್ಥಿ ಸಂಘದಂತಹ ಸಂಘಟನೆಗಳು, ಹಳೆಕೋಟೆಯಲ್ಲಿ ಹಳೆ ವಿದ್ಯಾರ್ಥಿ ಸಂಘವು ಇಂಥ ಧಾರ್ಮಿಕ ಜ್ಞಾನವನ್ನ ಅಥವಾ ಅರಬಿಕ್ ಕುರಾನ್ ಅನ್ನ ಪಾಠ ಮಾಡುವಂತ ಈ ಸಂದರ್ಭದಲ್ಲಿ ಅವರನ್ನು ಪ್ರೋತ್ಸಾಹಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿ ನಾವು ಮಕ್ಕಳಿಗೆ ಮದ್ರಸದಲ್ಲಿ ಪುಸ್ತಕ ಕೊಡುವಂಥದ್ದು, ಯೂನಿಫಾರ್ಮ್ ಕೊಡುವಂಥದ್ದು, ಈ ಎಲ್ಲ ವ್ಯವಸ್ಥೆಗಳಲ್ಲಿಯೂ ಹಳೆ ವಿದ್ಯಾರ್ಥಿ ಸಂಘವು ಕೈ ಜೋಡಿಸ್ತಾ ಇದೆ. ಇದಕ್ಕೆ ನಾವು ಮಾಡಬೇಕಿದ್ದಂಥ, ದೊಡ್ಡವರಾದಂಥ ಹಿರಿಯರಾದಂಥ ನಾವೆಲ್ಲರೂ ಮಾಡಬೇಕಿದ್ದಂಥ ಕೆಲಸ ಏನಂತ ಹೇಳಿದ್ರೆ, ಅವರನ್ನು ಆರೋಗ್ಯಯುತವಾದಂಥ ಮನಸ್ಸಿನಿಂದ ಆಶೀರ್ವದಿಸುವುದು, ಅವರ ಕೆಲಸಗಳು ಉತ್ತಮವಾಗಿದ್ದಂಥ ಸಮಯದಲ್ಲಿ ಬೆನ್ನು ತಟ್ಟುವುದು, ಅವರು ಎಲ್ಲಿಯಾದರೂ ಆ ಕೆಲಸ ಹಳೆ ವಿದ್ಯಾರ್ಥಿ ಸಂಘ ಮರ್ಕಲ್ ಇಸ್ಲಾಂ ಮದ್ರಸಾ ಅಂತ ಇಟ್ಕೊಂಡು ಏನಾದರೂ ನಮ್ಮ ಚೌಕಟ್ಟಿನಿಂದ ಹೊರಗೆ ಹೋಗುವಂತ ಸಮಯದಲ್ಲಿ ಅವರನ್ನು ಎಚ್ಚರಿಸುವಂತ ಕೆಲಸ ಮಾಡಿದರೆ ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಹಳೆ ವಿದ್ಯಾರ್ಥಿ ಸಂಘವು ಈ ಕ್ಯಾಂಪಸ್ನಲ್ಲಿ ಉತ್ತಮವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಪ್ರೋತ್ಸಾಹಿಸಿದಂತೆ ಆಗುತ್ತದೆ ಅಂತ ಹೇಳಿಕೊಳ್ಳುತ್ತಾ, ಅದೇ ರೀತಿಯಲ್ಲಿ ನನ್ನ ಹಳೆ ವಿದ್ಯಾರ್ಥಿಗಳಲ್ಲಿ ಕೇಳುವುದೇನಂತ ಹೇಳಿದ್ರೆ, ಇವತ್ತು ಸರ್ಕಾರದಿಂದ ಅಧ್ಯಾಪಕರುಗಳಿದ್ದಾರೆ, ಅದೇ ರೀತಿಯಲ್ಲಿ ಸರ್ಕಾರದ ಸಂಬಳ ಪಡೆದ ಅಧ್ಯಾಪಕರುಗಳಿದ್ದಾರೆ, ವಿಶಿಷ್ಟವಾಗಿ ನಮ್ಮಲ್ಲಿ ಮದ್ರಸದ ಅಧ್ಯಾಪಕರುಗಳಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ, SIS ನವರು, SSF ನವರು, ಬೇರೆ ಸಂಘಟನೆಯವರು ಆ ಉಸ್ತಾದರವರಿಗೆ ಮಾಸಿಕವಾದಂತಹ ವೇತನಕ್ಕೆ ವ್ಯವಸ್ಥೆ ಮಾಡೋದು, ಮಾಸಿಕವಾದಂತಹ ದಿನಸಿ ಸಾಮಗ್ರಿಗಳನ್ನು ಕೊಡುವಲ್ಲಿ ವ್ಯವಸ್ಥೆಗೊಳಿಸುವುದು, ಇದೆಲ್ಲವೂ ನಡೆಯುತ್ತದೆ. ಆದ್ದರಿಂದ ಹಳೆ ವಿದ್ಯಾರ್ಥಿಗಳಲ್ಲಿ ನಾನು ಒಂದು ವಿನಂತಿಸುವುದೇನೆಂದರೆ, ನಾವು ಹೊರಗೆ ಹೋಗಿ ಎಲ್ಲಿ ಮಾಡುವಂತ ವ್ಯವಸ್ಥೆ ಬೇಡ, ಅಥವಾ ಪ್ರಚಾರಕ್ಕಾಗಿ ನಮ್ಮಲ್ಲಿ ಮಾಡುವಂತ ಬೇಡ. ಹಳೆಕೋಟೆ ನಮ್ಮ ಕ್ಯಾಂಪಸ್ನಲ್ಲಿರುವಂತ ಆ ಉಸ್ತಾದನವರಿಗೆ ಅಥವಾ ಹಳೆಕೋಟೆಯ ಕ್ಯಾಂಪಸ್ನಲ್ಲಿರುವಂತ ನಮ್ಮ ಕೆಲವೊಂದು ಶಿಕ್ಷಕರುಗಳು ಸಂಬಳವನ್ನೇ ನಂಬಿಕೊಂಡು ಇರುವುದು, ಬೇರೆ ಏನಿಲ್ಲ. ಅಂತವರಿಗೆ ನೀವು ಏನಾದರೂ ಒಂದು ಕಾಣಿಕೆಯನ್ನು ಕೊಟ್ಟಾಗ, ಕೊಡುಗೆಯನ್ನು ಕೊಟ್ಟಾಗ ಅವರು ನಿಮ್ಮನ್ನು ಜೀವನ ಪರ್ಯಂತ ಮರೆಯುವಂತ ಸಾಧ್ಯತೆ ಇರುವುದಿಲ್ಲ. ಅವರ ಎಲ್ಲ ದುವಾದಲ್ಲಿಯೂ ಅವರು ನಮ್ಮನ್ನು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೆನಪಿಸಿಕೊಳ್ಬಹುದು. ನಾವು ನೆನಪಿಟ್ಕೊಳ್ಳೋಣ ಇವತ್ತಿನ ಸನ್ನಿವೇಶವನ್ನು. ಕೋವಿಡ್ ಇದೆ, ಕೊರೋನಾ ಎಂಬಂತ ರೋಗ ಇದೆ, ಯಾರು ನೋಡಿದವರಿಲ್ಲ, ರೋಗಾಣುವನ್ನು ಕಂಡವರಿಲ್ಲ. ಎಲ್ಲಿಯೋ ಬಂದಂತ ಒಂದು ಚಿತ್ರವನ್ನು ದೊಡ್ಡದು ಮಾಡಿ ಚಿಕ್ಕದು ಮಾಡಿ ಹಾಕುವುದಲ್ಲದೆ ನೋಡಿದವರಿಲ್ಲ, ಕಣ್ಣಿಗೆ ಕಾಣದಂತ ಒಂದು ರೋಗ. ಈ ರೋಗಕ್ಕೆ ಮದ್ದಿಲ್ಲ, ಇಲ್ಲಿಯವರೆಗೆ ಮದ್ದಿಲ್ಲ. ಕಂಡಿಡಿದ್ದೇವೆ ಅಂತ ಹೇಳ್ತಾರೆ, ಮದ್ದಿಲ್ಲ, ಕೊಡ್ತಾ ಇದ್ದಾರೆ, ಗುಣವಾದರೆ ಆಯಿತು.
ಕೆಲವರು ಬಹಳಷ್ಟು ಆರೋಗ್ಯದವರಾದವರು ಏನ್ ಮಾಡ್ತಾ ಇದ್ದಾರೆ, ಸಂತೋಷ ಪಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಕೊರೋನಾ ನಮಗೆ ಬಂದು ಹೋಗಿ ಆಗಿದೆ ಅಂತ ಒಂದು ಸಮಾಧಾನದಲ್ಲಿದ್ದಾರೆ. ಆದರೆ ಇದೆಲ್ಲದಕ್ಕೂ ಇವತ್ತಿನ ತತ್ಕಾಲದ ಮದ್ದು ಏನಂತ ಹೇಳಿದ್ರೆ, ಅಲ್ಲಾಹನು ಹೇಳಿದಾಗೆ ದುವಾ ಮಾತ್ರ, ಅದು ದುವಾ ಮಾತ್ರ. ಆ ದುವಾ ಮಾಡುವಂತ ನಮ್ಮ ಗುರು, ನಾವು ದುವಾ ಮಾಡಬೇಕು. ಆದರೆ ನಮ್ಮಲ್ಲಿ ವಿಶ್ವಾಸ ಏನು ಅಂತ ಹೇಳಿದ್ರೆ, ನಾವು ದುವಾ ಮಾಡೋದಕ್ಕಿಂತ ನಮಗೆ ಸ್ವಲ್ಪ ಹಿರಿಯರು ದುವಾ ಮಾಡಬೇಕು. ನಾವು ದುವಾ ಮಾಡೋದಕ್ಕಿಂತ ನಮಗಿಂತ ಸ್ವಲ್ಪ ಕುರಾನಿನ ಬಗ್ಗೆ ಜ್ಞಾನ ಇರುವವರು, ಅದರ ಬಗ್ಗೆ ಅರ್ಥ ಗೊತ್ತಿರುವವರು ಸ್ವಲ್ಪ ದುವಾ ಮಾಡಿದಂಥ ಸಂದರ್ಭದಲ್ಲಿ ಉತ್ತರ ಸಿಗುತ್ತೆ. ನಮ್ಮ ಪರಿಸರದಲ್ಲಿ ನಾವು ಕೊಂಡುಕೊಳ್ಳುವುದು ಸ್ವಾಭಾವಿಕವಾಗಿ ಕಂಡುಕೊಳ್ಳುವಂಥ ವ್ಯವಸ್ಥೆ, ಅದು ನಮ್ಮ ಧಾರ್ಮಿಕ ಉಸ್ತಾದನವರಾಗಿರ್ತಾರೆ. ಅವರು ಮನನೊಂದು ದುವಾ ಮಾಡಿದಂಥ ಸಂದರ್ಭದಲ್ಲಿ ಖಂಡಿತವಾಗಿ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಾಹನು ಅದನ್ನು ಸ್ವೀಕರಿಸುವಂಥ ಸಮಯ ಇಲ್ಲ. ಸಂತೋಷ ಪಟ್ಟುಕೊಳ್ಳುವಂತಹ ದುವಾವನ್ನು ಅಲ್ಲಾಹನು ಸ್ವೀಕರಿಸ್ತಾನೆ. ಆದ್ದರಿಂದ ಅವರ ದುವಾ, ಆ ಬರಕತ್ತು ನಮಗೆ ಬರಬೇಕು ಅಂತ ಹೇಳಿದ್ರೆ, ಅವರನ್ನು ಸಂತುಷ್ಟಗೊಳಿಸುವಂಥ ವ್ಯವಸ್ಥೆ ನಮ್ಮಲ್ಲಿ ಇರಬೇಕು ಅಂತೇಳಿ ನಾನು ಹಳೆ ವಿದ್ಯಾರ್ಥಿ ಸಂಘದವರಿಗೊಂದು ಅವರ ಅಧ್ಯಾಪಕ ಎಂಬಂತ ನೆಲೆಯಲ್ಲಿ ಒಂದು ಕಿವಿ ಮಾತನ್ನು ಹೇಳುವುದರೊಂದಿಗೆ, ಉತ್ತಮವಾದಂಥ ಇಂದು ಕೆಲಸವನ್ನು ಮಾಡುವಂಥ ಸಮಯದಲ್ಲಿ ನಮ್ಮ ಊರಿನ ದಾನಿಗಳು ಏನೇ ಇರಲಿ, ನಾವು ಎಷ್ಟು ಹೊರಗೆ ಕೊಟ್ಟಾಗಲೂ ಅದು ನಮ್ಮ ಹೆಸರಿಗೆ ಮಾತ್ರ. ನಾವು ಎಷ್ಟೇ ಶ್ರೀಮಂತರಾಗಿ, ಎಷ್ಟೇ ಕೋಟ್ಯಾಧಿಪತಿಗಳಾಗಿ ಇದ್ಕೊಂಡು ನಾವು ಏನಾದರೂ ನಮ್ಮ ಕುಟುಂಬಕ್ಕೆ ಕೊಡದೆ ಹೊರಗೆ ಕೊಡುವುದು ಹೆಸರಿಗೆ, ನಮ್ಮ ಊರಿಗೆ ಕೊಡದೆ ನಮ್ಮ ಹೊರಗಿನ ಊರಿಗೆ ಕೊಡುವುದು ಹೆಸರಿಗೆ. ಆದರೆ ನಮ್ಮ ಊರಿನಲ್ಲಿ ನಾವು ಏನಾದರೂ ಕೊಟ್ಟಂತ ಸಮಯದಲ್ಲಿ ಏನು ಇಲ್ಲ ಅಂತ ಹೇಳಿದ್ರು, ಅವರು ನಮ್ಮನ್ನು ಒಳ್ಳೆಯದಿಲ್ಲ ಅಂತ ಹೇಳಿದ್ರು, ನಾವು ಮರಣ ಹೊಂದಿದಂತ ಒಂದು ಕ್ಷಣ ಅವರು ನಮ್ಮನ್ನು ನೆನಪಿಸ್ಕೊಳ್ತಾರೆ. ಅಲ್ಲ, ಅವರಿದ್ದರೆ ನಮಗಿದು ಆಗುತ್ತಾ ಇತ್ತು ಎಂಬಂತ ಒಂದು ನೆನಪು ಬರುವಂತ ಆ ಒಂದು ದುಃಖದಾಯಕವಾದಂತಹ ಸನ್ನಿವೇಶ ಸಿಗುವುದು ಒಂದು ಕುಟುಂಬದವರಿಗೆ ಮತ್ತು ಎರಡನೇದವರ ಊರಿನವರಿಗೆ. ಅದನ್ನೇ ಶ್ರೀಮಂತರಲ್ಲಿ ನಮ್ಮಲ್ಲಿರುವಂತಹ ದಾನಿಗಳು ಕೊಡ್ತಾರೆ, ಎಲ್ಲವನ್ನು ಕೊಡ್ತಾ ಇದ್ದಾರೆ. ನಮ್ಮ ಊರಿಗೆ, ನಮ್ಮ ಊರಿನಲ್ಲಿರುವಂತಹ ವಿದ್ಯಾಸಂಸ್ಥೆಗೆ, ನಮ್ಮ ಊರಿನಲ್ಲಿರುವಂತಹ ಧರ್ಮಕ್ಕೆ, ಮದರಸಕ್ಕೆ, ಶಾಲೆಗಳಿಗೆ ನೀವು ಆದಷ್ಟು ಬೆನ್ನೆಲುಬುಗಳಾಗಿ ನಿಂತಾಗ ಇಂಥ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗುತ್ತೆ ಎಂದು ನಾನು ಹೇಳ್ತೇನೆ. ಯಾಕಂತ ಹೇಳಿದ್ರೆ ನಮಗೆ ಕಲಿಸಿಕೊಟ್ಟದ್ದು ಅದನ್ನೇ. ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದು ಅದನ್ನೇ. ಒಬ್ಬ ಬಡವನಿಗೆ ನೀವು ಮೀನು ಕೊಡುವ ಬದಲಿಗೆ, ಮೀನು ಫ್ರೈ ಮಾಡುವ ಮೊದಲಿಗೆ ಮನೆಯಲ್ಲಿ ಕೊಂಡೋಗಿ, ಒಬ್ಬ ಪಾಪದವ ಬಂದ, ನಿಮ್ಗೆ ಮೀನು ಕಾಯಿಸಿದೆ ತಂಡ ಅಂತ ಹೇಳುವ ಬದಲಿಗೆ ಅವನಿಗೆ ಮೀನು ಹಿಡಿಯುವಂತ ಒಂದು ಬಲೆ ತೆಗೆದುಕೊಡಿ, ಮೀನು ಹಿಡಿಯುವಂತ ಒಂದು ವಿದ್ಯೆಯನ್ನು ಕಲಿಸಿಕೊಡಿ. ಅವನನ್ನು ಮೀನು ಹಿಡಿಯಲಿಕ್ಕೆ ಅಥವಾ ಕಾಡಿಗೆ ಹೋಗಿ ಗಟ್ಟಿಗೆ ಕಡಿಯುವಂತ ಒಂದು ಸಾಧನ ತೆಗೆದುಕೊಡಿ. ಅವನು ಆ ಕಟ್ಟಿಗೆಯನ್ನು ಕಡಿದುಕೊಂಡು ಬಂದು ಮಾರಿ ದಿನಾಲೂ ಅವನ ಜೀವನವನ್ನು ನಡೆಸಿದಾಗ ನಿಮ್ಮನ್ನು ಇಡೀ ದಿವಸದಲ್ಲಿ ಅವನು ನೆನಪಿಸಿಕೊಳ್ತಾನೆ. ಅಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಆಗಬೇಕು. ಅದು ಒಂದು ಶಿಕ್ಷಣದಿಂದ ಮಾತ್ರ ಸಾಧ್ಯತೆ. ಒಮ್ಮೆ ನಮ್ಮಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬ ಧಾರ್ಮಿಕ, ನನಗೆ ಅದರ ಹೆಸರು ನನಗೆ ಮರೆತು ಹೋಗಿದೆ, ನಮ್ಮ ಪೂರ್ವಜರಲ್ಲಿ ಒಬ್ಬರಲ್ಲಿ ಹೇಳ್ತಾರಂತೆ, ಅವರಿಗೆ 2-3 ಹೆಣ್ಣು ಮಕ್ಕಳಿದ್ದರಂತೆ. ಆ ಹೆಣ್ಣು ಮಕ್ಕಳು ಇರುವಂತಹ ಸಮಯದಲ್ಲಿ ಊರಿನವರೆಲ್ಲ ಬಂದು ಹೇಳ್ತಾರಂತೆ, ನಿಮ್ಮ ಮರಣ ಸಮಯ ಬಂದಿದೆ, ನೀವು ಮರಣ ಹೊಂದುತ್ತೀರಿ. ನೀವು ಮರಣ ಹೊಂದುವಂತ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ನಾನು ಏನನ್ನಾದರೂ ಮಾಡಿಕೊಡ್ತೇನೆ. ನಾವು ಊರಿನವರೆಲ್ಲ ಸೇರಿ ನಿಮ್ಮ ಈ 3 ಹೆಣ್ಣು ಮಕ್ಕಳಿಗೆ ಏನನ್ನಾದರೂ ಮಾಡಿಕೊಡ್ತೇವೆ, ನೀವು ಒಪ್ಪಿಗೆ ಕೊಡಬೇಕು ಅಂತ. ಆಗ ಅವ್ರು ಹೇಳ್ತಾರಂತೆ, ನನ್ನ ಹೆಣ್ಣು ಮಕ್ಕಳಿಗೆ ನೀವೇನು ಮಾಡುವಂತ ಅವಶ್ಯಕತೆ ಇಲ್ಲ, ಅವರು ಜೀವನ ಪರ್ಯಂತ ಅಲ್ಲಾಹುವಿನಿಂದ ಪಡ್ಕೊಳ್ಳುವಂತ ಒಂದು ವಿದ್ಯೆಯನ್ನು ನಾನು ಅವರಿಗೆ ಕಲಿಸಿಕೊಟ್ಟಿದ್ದೇನೆ. ಅದು ಏನು ಅಂತ ಕೇಳ್ತಾರೆ, ಅದು ಏನು ಅಂತ ವಿದ್ಯೆ ನೀವು ಕಲಿಸಿಕೊಟ್ಟದ್ದು ಅಂತ. ನನ್ನ 3 ಹೆಣ್ಣು ಮಕ್ಕಳಿಗೂ ನಾನು ದಿನಾಲು ವಾಕ್ಯ ಸೂರತ್ ಓದಲಿಕ್ಕೆ ಹೇಳಿಕೊಟ್ಟಿದ್ದೇನೆ. ಅವರು ಮಗರಿಬಿನ ನಂತರ ವಾಕ್ಯ ಸೂರತ್ ಓದುತ್ತಾರೆ. ಆ ವಾಕ್ಯ ಸೂರತ್ ಓದುವವನು ಯಾವತ್ತೂ ದರಿದ್ರ ಬರುವುದಿಲ್ಲ, ಅವನಿಗೆ ಬರಕತ್ತು ಸಿಗುತ್ತೆ, ಅವನ ಮುಂದಿನ ದಾರಿಯನ್ನು ಅವನೇ ನೋಡಿಕೊಳ್ತಾನೆ. ಅಂತ ವ್ಯವಸ್ಥೆಗೆ ನಮ್ಮ ಊರಿನ ದಾನಿಗಳು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಮೂಲಕ ಕೈ ಜೋಡಿಸಬೇಕು ಅಂತ ಹೇಳಿಕೊಂಡು ಅವಕಾಶಕ್ಕೆ ಒದಗಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಶಿಕ್ಷಣದ ಬಗ್ಗೆ ತನ್ನ ಮಾತಿನಲ್ಲಿ ವ್ಯಕ್ತಪಡಿಸಿದಂತಹ ಹಲಕೋಟೆ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರಾದಂತಹ ಜನಾಬ್ KMK ಮಂಜನಾಡಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಕ್ಕೆ ಹಳೆ ವಿದ್ಯಾರ್ಥಿ ಸಂಘದ ಸ್ಥಾಪಕ ಅಧ್ಯಕ್ಷರಾದಂತಹ ಶಬೀರ್ ಹಸನ್ ರವರ ಸಂದೇಶವನ್ನು ವಾಚರಿಸಿದ್ದಾರೆ. ಸಂಘದ ಸದಸ್ಯ ಮನ್ಸೂರ್ ಅಹಮದ್ ರವರು. ಈ ಸಂಘಟನೆಯ ಸ್ಥಾಪಕ ಅಧ್ಯಕ್ಷರಾದಂತಹ ಶಬೀರ್ ಹಸನ್ ಇವರ ಸಂದೇಶವನ್ನು ಇಂದಿನ ಮಹತ್ವಪೂರ್ಣ ಕಾರ್ಯಕ್ರಮದಂದು ನಿಮ್ಮ ಮುಂದೆ ಓದಿ ಅರ್ಹಲು ನಾನು ಇಷ್ಟಪಡುತ್ತೇನೆ. ಅವರ ಸಂದೇಶ ಹೀಗಿದೆ. 1992 ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತಮ ಧ್ಯೇಯದೊಂದಿಗೆ ಆರಂಭಗೊಂಡು ಆ ಧ್ಯೇಯವನ್ನು ಆರಂಭ ದಿನದಿಂದ ಇಂದಿನವರೆಗೂ ಯಾವುದೇ ಚ್ಯುತಿ ಇಲ್ಲದಂತೆ ಪಾಲಿಸಿಕೊಂಡು ಬಂದಂತಹ ಸಂಘಟನೆಯಾಗಿದೆ ಹಳೆ ವಿದ್ಯಾರ್ಥಿ ಸಂಘ ಮರ್ಕಲ್ ಇಸ್ಲಾಂ ಮದ್ರಸಾ. ಹಳೆ ವಿದ್ಯಾರ್ಥಿ ಸಂಘ ಮರ್ಕಲ್ ಇಸ್ಲಾಂ ಮದ್ರಸಾ
ಇದು ಮಾನವ ನಿರ್ಮಿತ ಎನ್ನುವುದಕ್ಕಿಂತ ಇದು ಸರ್ವಶಕ್ತ ಅಲ್ಲಾಹನ ಅನುಗ್ರಹ ಎಂದೇ ನನ್ನ ಭಾವನೆ. ಈ ಸಂಘಟನೆಯ ಮೂಲಕ ಈ 28 ವರ್ಷಗಳಿಂದ ನಡೆದ ಎಲ್ಲ ಕಾರ್ಯಗಳು ಅಲ್ಲಾಹನ ಮೆಚ್ಚುಗೆಗೋಸ್ಕರ ಹೊರತು ಯಾವುದೇ ಆಕಾಂಕ್ಷೆಯಿಂದ ಅಲ್ಲ. ಇಂದು ನಡೆಯಲಿರುವ ಈ ಮುಂಜಿ ಅರ್ಥಾತ್ ಸುನ್ನತ್ ಕಾರ್ಯವು ಅಲ್ಲಾಹನ ಅನುಗ್ರಹಕ್ಕೆ ಪಾತ್ರವಾಗಲಿ ಎಂದು ಬಯಸಿ ಹಾರೈಸುತ್ತೇನೆ. ಇನ್ನು ಮುಂದೆಯೂ ಸಮುದಾಯಕ್ಕೆ ಸಹಕಾರಿಯಾಗುವಂತಹ ಅನೇಕ ಕಾರ್ಯಗಳು ಈ ಸಂಘಟನೆಯ ಮೂಲಕ ನಡೆಯಲಿ ಎಂದು ಬಯಸುತ್ತೇನೆ. ಹಾಗೂ ಇದಕ್ಕೆ ಸರ್ವರ ಸಹಕಾರ ಹಾಗೂ ಸಹಾಯ ಎಂದೆಂದಿಗೂ ನಿರಂತರವಾಗಿರಲಿ ಎಂದು ಕೋರುತ್ತೇನೆ. ಇನ್ಶಾ ಅಲ್ಲಾ ಶೀಘ್ರದಲ್ಲೇ ಈ ಸಂಘಟನೆಯ ಮುಖಾಂತರ ಸಾಮೂಹಿಕ ವೈವಾಹಿಕ ಕಾರ್ಯದ ರೂಪುರೇಷೆ ಸಿದ್ಧಗೊಳ್ಳಲಿದೆ. ಎಲ್ಲರೂ ಈ ಹಿಂದಿನಂತೆಯೇ ಸಹಕರಿಸಿರಿ ಹಾಗೂ ಉತ್ತಮವನ್ನು ಅತ್ಯುತ್ತಮವಾಗಿಸುವಲ್ಲಿ ಕೈಜೋಡಿಸಿರಿ. ಇತಿ ಶಬೀರ್ ಹಸನ್, ಸ್ಥಾಪಕ ಅಧ್ಯಕ್ಷರು, ಹಳೆ ವಿದ್ಯಾರ್ಥಿ ಸಂಘ, ಮರ್ಕಲ್ ಇಸ್ಲಾಂ ಮದ್ರಸಾ, ಹಳೆಕೋಟೆ, ಉಳ್ಳಾಲ. ಹಳೆ ವಿದ್ಯಾರ್ಥಿ ಸಂಘ ಮರ್ಕಲ್ ಇಸ್ಲಾಂ ಮದ್ರಸಾ ಈ ಹಳೆಕೋಟೆಯಲ್ಲಿ ಕಳೆದ 28 ವರ್ಷಗಳಿಂದ ಕಾರ್ಯಾಚರಿಸುತ್ತಾ ಬಂದಿದೆ. ಈ ಸಂಘವು ಸ್ಥಾಪನೆಯಾದಂತಹ ಸಂದರ್ಭದಲ್ಲಿ ನಾನು ಮರ್ಕಲ್ ಇಸ್ಲಾಂ ಮದ್ರಸಾದ 6ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದೆ. ಆ ಸಂದರ್ಭದಲ್ಲಿ ಈ ಮಸೀದಿಯ ಅಧ್ಯಕ್ಷರಾಗಿದ್ದಂತಹವರು ಜನಾಬ್ UN ಇಬ್ರಾಹಿಂ ರವರು ಹಾಗೂ ಕಾರ್ಯದರ್ಶಿಯಾದಂಥವರು UH ಇಲಿಯಾಸ್ ರವರು. ನಾನು ಅವರ ಹೆಸರನ್ನು ಇಲ್ಲಿ ಯಾಕೆ ಪ್ರಸ್ತಾಪಿಸುತ್ತಿದ್ದೇನೆಂದರೆ, ಅಂದು ಸಂಘವು ಸ್ಥಾಪನೆಯಾಗುವಂತಹ ಸಭೆಯಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಒಬ್ಬ ಸಭಿಕನಾಗಿ ಈ ಸಂಘಕ್ಕೆ ನಾನು ಸೇರಬಹುದಾ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಆ ಸಭೆಯಲ್ಲಿ ನಾನು ಪ್ರಸ್ತಾಪಿಸಿದಾಗ, ಇಲ್ಲ, ಖಂಡಿತ ಇಲ್ಲ, ಯಾಕಂದ್ರೆ ಯಾವಾಗ ನೀನು ಈ ಮದ್ರಸದಲ್ಲಿ ವಿದ್ಯಾರ್ಥಿ ಆಗಿರ್ತೀಯೋ ಆವಾಗ ನೀನು ಹಳೆ ವಿದ್ಯಾರ್ಥಿ ಆಗಿರಲು ಸಾಧ್ಯವಿಲ್ಲ. ಹಾಗಾಗಿ ಈಗ ನಮ್ಮ KMK ಮಂಜನಾಡಿ ಅವರು ಹೇಳಿದಂತೆ, ಒಂದು ದಿನ ನಿನ್ನ ಹೆಸರು ಇಲ್ಲಿನ ರಿಜಿಸ್ಟ್ರೇಷನ್ ಅಲ್ಲಿ ದಾಖಲಾದರೆ, ಒಂದು ದಿನವಾದರೂ ಈ ಮದ್ರಸದಲ್ಲಿ ಅಥವಾ ಶಾಲೆಯಲ್ಲಿ ನೀನು ಕಲಿತರೆ ನೀನು ಹಳೆ ವಿದ್ಯಾರ್ಥಿ ಆಗುತ್ತೀಯಾ ಅನ್ನುವಂತಹ ಉತ್ತರ ಕೂಡ ಅಂದಿನ ಸಭೆಯಲ್ಲಿ ನನಗೆ ಲಭಿಸಿತ್ತು. ಅಂದಿನಿಂದ ಇಂದಿನವರೆಗೂ ಸುದೀರ್ಘ 28 ವರ್ಷಗಳ ಕಾಲ ನಮ್ಮ ಈ ಹಳೆ ವಿದ್ಯಾರ್ಥಿ ಸಂಘ ಹಳೆಕೋಟೆ ಇತಿಹಾಸದಲ್ಲಿ ಒಂದು ಬಲವಾದ ಬುನಾದಿಯನ್ನ, ಆ ಅಡಿಪಾಯವನ್ನ ಇಟ್ಟುಕೊಂಡು ಮಸ್ಜಿದುಲ್ ಕರೀಂಗೆ ಬೆಂಬಲವಾಗಿದ್ದುಕೊಂಡು ಊರಿನ ಪ್ರತಿಯೊಬ್ಬರ ಶ್ರೇಯಾಭಿಲಾಷೆಗೆ ಮಾರ್ಗದರ್ಶನವಾಗಿದ್ದುಕೊಂಡು ಪ್ರತಿಯೊಬ್ಬ ದಾನಿಯ ಸಹೃದಯರ ಸಹಾಯವನ್ನ ಅಪೇಕ್ಷಿಸಿಕೊಂಡು ನಮ್ಮ ಸಂಘವು ಇಂದು 28ನೇ ವರ್ಷದ ಹಾದಿಯಲ್ಲಿ ಮುಂದೆ ಹೋಗುತ್ತಾ ಇದೆ. ಈಗಾಗಲೇ ನಮ್ಮ ಸಂಸ್ಥೆಯ ಸದಸ್ಯರಾದಂತಹ ಮನ್ಸೂರ್ ಅಹಮದ್ ರವರು ಸ್ಥಾಪಕ ಅಧ್ಯಕ್ಷರಾದಂತಹ ಶಬೀರ್ ಹಸನ್ ರವರ ಸಂದೇಶವನ್ನು ವಾಚಿಸಿದರು. ಆ ಸಂದೇಶದಲ್ಲಿ ನಮಗೆ ಕಂಡು ಬಂದಂತಹ ವಿಶೇಷ ಏನೆಂದರೆ, ನಮ್ಮ ಸಂಘದ ಪೂರ್ವ ಯೋಜನೆಗಳ ಬಗ್ಗೆ, ಇನ್ನು ಮುಂದಕ್ಕೆ ಹಮ್ಮಿಕೊಂಡಿರುವಂತಹ ಯೋಜನೆಗಳ ಬಗ್ಗೆ ಒಂದು ಬಲವಾದ ಒಂದು ಭರವಸೆಯನ್ನು ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಭರವಸೆ ಕೇವಲ ಭರವಸೆಯಾಗಿ ಉಳಿಯದೆ ನಮ್ಮೆಲ್ಲರ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಇಲ್ಲಿ ಇರುವಂತಹ ನಮ್ಮ ಊರಿನ ದಾನಿಗಳ ಹಾಗೂ ಪರ ಊರಿನ ಸಹೃದಯಿ ದಾನಿಗಳ ನೆರವು ಕೂಡ ಇದಕ್ಕೆ ಅತಿ ಅಗತ್ಯ ಎಂದು ಹೇಳುತ್ತಾ, ನಮ್ಮ ಈ ಸಂಘಟನೆ ಇಂದು ಹಮ್ಮಿಕೊಂಡಿರುವಂತಹ ಈ ಮುಂಜಿ ಕಾರ್ಯಕ್ರಮ ಹಾಗೂ ಆಫೀರ್ ವಿದ್ಯಾರ್ಥಿಗೆ ಮಾಡುವಂತಹ ಈ ಸನ್ಮಾನ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ನನ್ನ ಮಾತಿಗೆ ವಿರಾಮ. ವಾಸರದ ಹೂವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಕಾರ್ಯಕ್ರಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕು ಹಾಗೂ ಮುಸ್ತಫರ್ ಅವರ ತಂದೆಯವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅಬ್ದುಲ್ ಫತ್ತಾ ಹಾಗೂ ಫಾತಿಮಾ ಕೌಸರ್ ದಂಪತಿಗಳ ಸುಪುತ್ರರಾದ ಮುಸ್ತಫರ್ ಅವರು 3 ವರ್ಷದ ಅವಧಿಯಲ್ಲಿ ಕುರ್ಆನ್ ಕಂಠಪಾಠ ಮಾಡಿ ಹಾಫೀಜ್ ಆಗಿರುತ್ತಾರೆ. ಈ ಬಾಲಕನ ಈ ಪರಿಶ್ರಮ ನಮ್ಮ ಹಳೆಕೋಟೆಯ ಜನತೆಗೆ ಬಹಳ ಹೆಮ್ಮೆಯ ವಿಚಾರ. ಈತನ ಈ ಸಾಧನೆಯನ್ನು ಮೆಚ್ಚಿ ಇಂದಿನ ವೇದಿಕೆಯಲ್ಲಿ ಪುರಸ್ಕರಿಸಲು ನಮ್ಮ ಸಂಸ್ಥೆ ಹೆಮ್ಮೆ ಪಡುತ್ತಿದೆ. ಈ ಪುಟ್ಟ ಬಾಲಕನಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಬಾಲಕನ ಮುಂದಿನ ಭವಿಷ್ಯ ಉಜ್ವಲವಾಗಲಿ, ಅಲ್ಲಾಹನು ಇವರಿಗೂ ಇವರ ಕುಟುಂಬಕ್ಕೂ ಸುಖ ಸಮೃದ್ಧಿ ಶಾಂತಿಯನ್ನು ನೀಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ, ಹಳೆ ವಿದ್ಯಾರ್ಥಿ ಸಂಘ ಮರ್ಕಲ್ ಇಸ್ಲಾಂ ಮದ್ರಸಾ ಪರವಾಗಿ ಇವರನ್ನು ಸನ್ಮಾನಿಸಿ ಪುರಸ್ಕರಿಸುತ್ತಿದ್ದೇವೆ.
മാജി സദർ ഉസ്താദ് മൊഹീദ്ദീൻ മദനി, മറ്റു ധാരാളം വ്യക്തികളുണ്ട്. അള്ളാഹു ഞങ്ങളെ ഈ മജ്ലിസ് സ്വീകരിക്കട്ടെ. ഹലവിദ്യാർത്ഥി സംഘത്തങ്ങ ധാരാളമായി 28 വർഷത്തിലായിട്ട് നല്ല നല്ല പ്രോഗ്രാം ആയിക്കൊണ്ടുള്ള അതെല്ലാം അള്ളാഹുടെ പൊരുത്തത്തിന് വേണ്ടി ആവണം. നല്ല നിയത്തോട് നലാക്കുമ്പോൾ അതിന് വലിയ പ്രതിഫലമുണ്ട്. ഇത്തരം കാര്യക്രമത്തിൽ നമ്മൾ കൂട്ടിറങ്ങും വലിയ ബർക്കത്തുമുണ്ട്, അതിൻ്റെ പ്രതിഫലമുണ്ട്. നല്ല കാര്യത്തേക്ക് എപ്പോഴും ഞങ്ങൾ പ്രോത്സാഹനം കൊണ്ട് വേണം. ഞങ്ങൾക്ക് എങ്ങനെയെല്ലാം സാധിക്കട ആ നിലയ്ക്ക് അതൊക്കെ ഞങ്ങൾ പ്രോത്സാഹവും എന്തെല്ലാം ചെയ്യുകയിടാ. ഏറ്റവും ചുരുങ്ങത് ഒരു ദുആയിലൂടെയെങ്കിലും ഞങ്ങൾ അതിക്ക് പ്രോത്സാഹം കാട്ടണം. അള്ളാഹു സുബ്ഹാനഹു വ തആല നമ്മിൽ നിന്ന് കബൂലാക്കട്ടെ. ഇന്ത്യ ഇവിടെ നടത്തിയ 2 കാര്യത്തിൽ ഒന്നുകൂടെ ഇപ്പം നടന്നത്, അതിൽ ഒന്ന് സന്മാന കാര്യക്രമം. വളരെ നല്ല കാര്യമാണ്. അള്ളാഹുവിൻ്റെ പരിശുദ്ധമായ ഖുർആൻ ഹിഫ്ളാക്കുക എന്നുള്ളത് വലിയ ഭാഗ്യമാണ്. ജീവിതത്തിൽ എല്ലാവർക്കും ആ ഭാഗ്യം കിട്ടാൻ. ഖുർആന്റെ ഒരു സൂറത്ത് ഹിഫ്ളാക്കുക എത്ര കഷ്ടമുണ്ടോ നിങ്ങൾക്ക് അറിയും. അതിനെ നോക്കി നോക്കും. ഇനി ഹിഫ്ളാക്കിങ് തന്നെ അതിനെ ദായിമാക്കുക, അത് എപ്പോഴും കണ്ടിന്യൂ ആയിട്ട് നിലനിൽക്കുകയോ ഭാരി പ്രയത്നം വേണം. അങ്ങനെ ഇരിക്കുമ്പോൾ പരിശുദ്ധ ഖുർആന്റെ 114 സൂറത്ത് 6666 ആയത്ത് ഹൃദയത്തിൽ സൂക്ഷിക്കടെ ഹിഫ്ളാക്കടെ ചൊല്ലുന്നത് അത് വലിയൊരു ഭാഗ്യമാണ്. ആ ഭാഗ്യത്തിൽ അറിയാതായ മഹാനരായ ഞങ്ങളെ മുസ്തഫ ഈ രായത്തിൽ പുണ്ട്. അള്ളാഹു അയാൾക്ക് നല്ല ബർക്കത്ത് ചെയ്യട്ടെ. ഇനിയും ഖുർആനുമായിട്ട് നല്ല നിനക്ക് മുന്നോട്ട് പോകുമോ അള്ളാഹു തൗഫീക്ക് നൽകട്ടെ. അതേപോലെ മുഞ്ചി കർമ്മകാര്യം സുന്നത്ത് നല്ലൊരു കാര്യമാണ്. അത് പരിശുദ്ധ ഇസ്ലാമിൽ അത് ഖഡ്ഡായ ഒരു കാര്യമാണ്. ധാരാളമായ വിഷയത്തിൽ ചൊല്ലുകൊണ്ട് ഈ സമയത്ത് അത് സമയമില്ലാത്തതുകൊണ്ട് നാ ചൊല്ല. അതൊക്കെ വേണ്ടി അലവിദ്യാർത്ഥി സംഘ 10-25 മക്കളെ മുഞ്ചിക്കർമ്മ ഉചിതമായിട്ട് ആക്കുക വേണ്ടി വ്യവസ്ഥയാക്കി കൊടുത്തത് വലിയൊരു സന്തോഷമാണ്. അള്ളാഹു അതൊക്കെ വലിയ പ്രതിഫലം നമുക്ക് നൽകട്ടെ. ധാരാളമായി കാര്യക്രമം നടത്തണം. ഇനിയും നിങ്ങളുടെ ജീവിതത്തിൽ കൊണ്ടുവരണം. ഇവിടെ ഞങ്ങളുടെ മൻസൂർ ഇവിടെ അവിടുത്തെ അധ്യക്ഷരെ ഒരു വാക്ക് ചെന്നപ്പോൾ 24 മക്കളെ മുഞ്ചിക്കർമ്മമാണ്. ഇനി ഭാവിയിൽ ഉചിത പാവപ്പെട്ട പെൺമക്കളെ വിവാഹ കാര്യക്രമം അള്ളാഹു തൗഫീക്ക് നൽകട്ടെ. ധാരാളം ഞങ്ങളുടെ ആയത്തും പുറത്തുമുള്ള പാവപ്പെട്ട പെൺമക്കളുടെ വിവാഹ കാര്യം ഞങ്ങൾ നടത്തി കൊടുക്കുന്നത് വലിയൊരു കാര്യമാണ്. അതൊക്കും ഇനി ഭാവിയിൽ ഈ സംഘടന മുണൽ പറഞ്ഞു ചെന്നിട്ട് ഈ സമയത്ത് ഓർമ്മപ്പെടുത്തി ഇവിടെ കൂടി എല്ലാവർക്കും അള്ളാഹു ദുനിയാവും ആഖിറത്തിനും ഖൈർ പ്രദാനം ചെയ്യട്ടെ എന്ന് ദുആയോടെ എൻ്റെ വാക്ക് നിർത്തുന്നു. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ನಮ್ಮ ಎಲ್ಲ ಕಾರ್ಯ ಅವರ ನಡೀಲಿಕ್ಕೆ ಸಾಧ್ಯವಾಗುತ್ತಿದ್ದರೂ ಕೂಡ ಈ ಮೆಟ್ಟಲನ್ನು ಹತ್ತಿ ಬರುವುದೇ ದೊಡ್ಡ ಮಹಾಕಾರ್ಯ. ಎಲ್ಲದಕ್ಕೂ ಬೆನ್ನ ಹಿಂದೆ ನಿಂತು ನಮಗೆ ಪ್ರೋತ್ಸಾಹವನ್ನು ನೀಡುವಂತಹ ವ್ಯಕ್ತಿ ಯಾವಾಗಲೂ ಎಲ್ಲ ಕಾರ್ಯಕ್ರಮಕ್ಕೂ ನಮ್ಮ ಜೊತೆಗೆ ಇರುತ್ತಾರೆ. ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಕಿರಿಯ ಸಹೋದರ ಸಹೋದರರೇ, ಮರ್ಕಲ್ ಇಸ್ಲಾಂ ಮದ್ರಸದ ವಿದ್ಯಾರ್ಥಿ ಸಂಘವು ಕಳೆದ 28 ವರ್ಷಗಳನ್ನು ದಾಟಿದೆ. ಒಂದು ಸಂಘಟನೆಯನ್ನು ಹುಟ್ಟಿಸುವುದು ಬಹಳ ಸುಲಭ, ಅದರ ನಿಯಂತ್ರಣ ಬಹಳ ಕಷ್ಟ. ಏಕೆಂದರೆ ಎಷ್ಟೋ ಸಂಘಟನೆಗಳು ದಿನ ಹುಟ್ಟುತ್ತಾ ಅಲ್ಲೇ ಸಾಯುತ್ತದೆ. ಆದರೆ ಅಲ್ಲಾಹನ ಅನುಗ್ರಹದಿಂದ ಈ ಹಳೆಕೋಟೆಯ ಮರ್ಕಲ್ ಇಸ್ಲಾಂ ಸಂಸ್ಥೆಯ ಹಳೆ ವಿದ್ಯಾರ್ಥಿ ಸಂಘವು 28 ವರ್ಷಗಳನ್ನು ದಾಟಿಕೊಂಡು ತನ್ನನ್ನು ಸಾಮಾಜಿಕ ಧಾರ್ಮಿಕ ವಿಧವಾದ ಕಾರ್ಯಕ್ರಮಗಳಲ್ಲಿ ಮುನ್ನುಗ್ಗುತ್ತಾ ಇದೆ. ಅದಕ್ಕೆ ಊರ ಪರ ಊರವರ ಸಹಾಯ ಕೂಡ ಯಾಚಿಸುತ್ತಾ ಒಂದು ಸಂಘಟನೆಯು ಹಲವಾರು ಸದಸ್ಯರುಗಳಿರ್ತಾರೆ. ಅದರಲ್ಲಿ ಕಾರ್ಯಕರ್ತವಾಗುವುದು ಒಂದು 4-5 ಮಂದಿಯ ಸೀಮಿತವಾಗಿ. ಇಲ್ಲಿ ಕಾಣುತ್ತಿರುವುದು ಅದೇ. 1-2 ಮಂದಿಯನ್ನು ಬಿಟ್ಟರೆ ನಾ ಹೆಸರು ಹೇಳಲಿಕ್ಕೆ ಬಯಸುವುದಿಲ್ಲ. ಅದರ ಮುಂಚೂಣಿಯಲ್ಲಿ ನಿಂತು ಕಾರ್ಯಕ್ರಮವನ್ನು ಮಾಡಿದರೆ ಅಲ್ಲಾಹು ಎಲ್ಲವನ್ನು ಬಲ್ಲವನು, ಎಲ್ಲವನ್ನು ಅರಿಯುವವನು. ಅದರ ಪ್ರತಿಫಲವನ್ನು ತಕ್ಕುದಾದ ಪ್ರತಿಫಲವನ್ನು ಅಲ್ಲಾಹು ಅವನಿಗೆ ನೀಡಲಿ ಎಂದು ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮ ಮುಂಜು ಕಾರ್ಯಕ್ರಮವು ಪೈಗಂಬರ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮನನ್ನು ನಮಗೆ ಮಾರ್ಗದರ್ಶನ ನೀಡಿದ ಹಾಗೆ ಪ್ರತಿಯೊಬ್ಬ ಮುಸಲ್ಮಾನ ಗಂಡು ಮಕ್ಕಳು
ಮುಂಜಿ ಕಾರ್ಯಕ್ರಮವನ್ನು ಮಾಡಲೇಬೇಕು. ಏಕೆಂದರೆ ಇದರಲ್ಲಿ ಒಂದು ರೋಗ ರುಜಿನವನ್ನು ಇಲ್ಲದಾಗಿಸುತ್ತದೆ, ಮತ್ತೊಂದು ದೇಹದ ವಿಕಾರತೆಯನ್ನು ಇಲ್ಲದಾಗಿಸುತ್ತದೆ. ಏಕೆಂದರೆ ವ್ಯಭಿಚಾರಕವಾಗಿ ನಡೆಸುವಂತಹ ಕಾರ್ಯಕ್ರಮವನ್ನು ನಮಗೆ ಹೆದರಿಕೆ ಆಗ್ತದೆ. ಅದಕ್ಕೆ ಕೆಲವರಿದ್ದರೆ ಸೈತಾನನ ಷಡ್ಯಂತ್ರದಿಂದ ಹೋಗುವವರು ಇದ್ದಾರೆ, ಇಲ್ಲ ಅಂತ ಇಲ್ಲ. ಪ್ರತಿಯೊಬ್ಬರು ಹೇಳಲಿಕ್ಕೆ ಬರೋದು 100% ಶತಮಾನದಷ್ಟು ಜನರು ಅದನ್ನು ನಿಭಾಯಿಸ್ತಾರೆ ಅಂತ ಹೇಳಲಿಕ್ಕೆ ಬರೋದು. ಸೈತಾನನ ಷಡ್ಯಂತ್ರ ಕೂಡ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ ಹಾಗೆ ಅವನ ಇಬ್ಲೀಸನ ಇದಕ್ಕೆ ಬಲಿಯಾದರೆ ಅಂತಹವನು ವ್ಯಭಿಚಾರಕವಾಗಿ ಹೋಗಬಹುದು. ವ್ಯಭಿಚಾರದಷ್ಟು ಕೆಟ್ಟ ಕಾರ್ಯ ಯಾವುದೇ ಇಲ್ಲ, ನಮಗೆ ವಸ್ತಾದವರು ಹೇಳಿಕೊಟ್ಟಿದ್ದಾರೆ. ವ್ಯಭಿಚಾರದಿಂದ ಅಲ್ಲಾಹು ನಮ್ಮೆಲ್ಲರನ್ನು ದೂರವಿರಿಸಲಿ. ಅದೇ ರೀತಿ ಈ ಮುಂಜಿ ಕಾರ್ಯಕ್ರಮವು ಮಾಡುವುದರಿಂದ ಗಂಡ ಹೆಂಡತಿಯ ದಾಂಪತ್ಯ ಜೀವನವು ಸುಖಕರವಾಗಿರುತ್ತದೆ. ಅದೇ ರೀತಿ ಮತ್ತೊಂದು ಕಾರ್ಯಕ್ರಮ ಕುರ್ಆನನ್ನು ಕಂಠಪಾಠ ಮಾಡಿದ ವಿದ್ಯಾರ್ಥಿಗೆ ಸನ್ಮಾನ ಮಾಡುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಏಕೆಂದರೆ ಆ ತಂದೆ ತಾಯಿ ಎಷ್ಟು ತೃಪ್ತಿಪೂರ್ವಕವಾಗಿ, ಅದಕ್ಕಿಂತಲೂ ನಮ್ಮ ಪರಿಸರದ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಅದಕ್ಕೆ ಪ್ರಯತ್ನ ಪಟ್ಟು ತಮ್ಮ ಮಕ್ಕಳನ್ನು ಅಂತಹ ಒಂದು ವಿದ್ಯಾರ್ಥಿಯನ್ನಾಗಿ ಮಾಡಬೇಕೆಂದು ನಾನು ಇಲ್ಲಿ ಬಯಸ್ತೇನೆ. ಮತ್ತೊಂದು ವಿಷಯ ಏನೆಂದರೆ, ಮತ್ತೊಂದು ಹೆಮ್ಮೆ ಎಂದರೆ ನಮ್ಮ ಹಜರತ್ ಸೈಯದ್ ಮದನಿ ದರ್ಗಾದ ಅಧೀನದಲ್ಲಿರುವಂತಹ ಹಾಫಿಲ್ ಕ್ಲಾಸ್ಗೆ ನಮ್ಮ ಈ ಹುಡುಗ ಹೋಗಿಕೊಂಡು ಅಲ್ಲಿ ಕಲಿತಂತಹ ವಿದ್ಯಾರ್ಥಿಯು ಒಂದು ಹಾಫಿಲ್ ಆಗುವುದೆಂದರೆ ಮತ್ತೊಂದು ಖುಷಿಕರ ವಿಷಯ. ಅದಕ್ಕಾಗಿ ಅನೇಕ ಮಕ್ಕಳು ಹೋಗಿದ್ದಾರೆ. ಅದರಲ್ಲಿ ಹಳೆಕೋಟೆಯ ಮೊದಲಿನ ವಿದ್ಯಾರ್ಥಿಯಿಂದ ಹೆಗ್ಗಳಿಕೆ ನಮಗೆ ಇರುತ್ತದೆ. ಆದುದರಿಂದ ನೀವೆಲ್ಲರೂ ಈ ಸಂಘಟನೆಯ ಒಳಿತಿಗಾಗಿ ದುಆವನ್ನು ಮಾಡಿ ಅದಕ್ಕೆ ಬೇಕಾದಂತಹ ಸಹಕಾರವನ್ನು ನೀಡಬೇಕೆಂದು ಹೇಳುತ್ತಾ ನನ್ನ ಈ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಹಾಗೂ ನೆರೆದಿರುವಂತಹ ಆ ಸುನ್ನತ್ ನಡೆಸಲು ಬಂದ ಮಕ್ಕಳ ಪೋಷಕರನ್ನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ನನ್ನ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. या रब्बी सल्ली अलैहि वसल्लम।